ಸಾವಯವ ಕೃಷಿಕ ಗ್ರಾಹಕ ಬಳಗ ಕಲ್ಕೂರ ಪ್ರತಿಷ್ಠಾನ ಮಂಗಳೂರು ಹಾಗೂ ಪ್ರಣವ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಜುಲೈ 8ರ ಭಾನುವಾರದಿಂದ ಜುಲೈ 14ರ ಶನಿವಾರದವರೆಗೆ ನಗರದ ಶರವು ದೇವಸ್ಥಾನದ ಬಳಿ ಇರುವ ಬಾಲಂಭಟ್ ಹಾಲ್ನಲ್ಲಿ ಆರೋಗ್ಯ ಜ್ಞಾನ ಸಪ್ತಾಹ ನಡೆಯಲಿದೆ. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಮಾಹಿತಿ ನೀಡಿದ ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷ ಪ್ರಶಾಂತ್ ಕುಮಾರ್, ಪ್ರತಿ ಮನೆಯಲ್ಲೂ ನೆಮ್ಮದಿ ಆರೋಗ್ಯ ಕಾಣಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿದಿನ ನುರಿತ ಮತ್ತು ಸಂಪನ್ಮೂಲ ವ್ಯಕ್ತಿಗಳಿಂದ ಆರೋಗ್ಯ ಮಾಹಿತಿ ನೀಡುವ ಕಾರ್ಯಕ್ರಮ ನಡೆಯಲಿದೆ ಎಂದರು. 8ನೇ ತಾರೀಕು ಭಾನುವಾರದಿಂದ 14ನೇ ತಾರೀಕು ಶನಿವಾರದ ತನಕ ಮಂಗಳೂರು ನಗರದ ಕೇಂದ್ರ ಭಾಗದಲ್ಲಿರುವಂತಹ ಶರವು ಮಹಾಗಣಪತಿ ದೇವಸ್ಥಾನದ ಪಕ್ಕದ ಬಾಲಂಭಟ್ರ ಹಾಲ್ ಎಂದೇ ಪ್ರಖ್ಯಾತವಾದಂತಹ ಆ ಹಾಲ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಚಳಿ ಮಳೆ ಗಾಳಿಗೆ ಏನು ತೊಂದರೆ ಇಲ್ಲ, ಬಹಳ ದೊಡ್ಡದಾದಂತಹ ಹಾಲ್. 1,000 ಜನ ಬಂದರೂ ಅದಕ್ಕೆ ಧಾರಣಾ ಶಕ್ತಿ ಇದೆ. ಅಂತಹ ದೊಡ್ಡದಾದಂತಹ ಹಾಲ್ ಈ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಸಂಜೆ 4:30ರಿಂದ 6:30 ತನಕ ಈ ಕಾರ್ಯಕ್ರಮ ನಡೀಲಿಕ್ಕಿದ್ದು ಪ್ರತಿ ದಿವಸ ಓರ್ವ ವ್ಯಕ್ತಿಗಳಿಂದ ಉಪನ್ಯಾಸ ಮಾಲಿಕೆ. 8ನೇ ತಾರೀಕು ಡಾಕ್ಟರ್ ಶ್ರೀಶೈಲ ಬಾದಾಮಿ ಅವರು ರಾಸಾಯನಿಕ ಜಗತ್ತು ಮತ್ತು ಮನುಕುಲಕ್ಕೆ ಆಪತ್ತು ಎನ್ನುವಂತ ನೆಲೆಯಲ್ಲಿ ಅವರು ಉಪನ್ಯಾಸವನ್ನು ಮಾಡಲಿಕ್ಕಿದ್ದಾರೆ. ರಾಸಾಯನಿಕ ಜಗತ್ತು ಮನುಕುಲಕ್ಕೆ ಆಪತ್ತು, ಆಹಾರ ಔಷಧ ವಿಜ್ಞಾನಿಗಳು ತುಮಕೂರಿನಿಂದ ಅವರು ಬರ್ತಾ ಇದ್ದಾರೆ. 2ನೇ ದಿವಸ ಸೋಮವಾರ ಡಾಕ್ಟರ್ ಸುಕುಮಾರಿ ಅವರು ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ವೈದ್ಯರು ಅವರು ತುಮಕೂರಿಂದ ಬರ್ತಾ ಇದ್ದಾರೆ. ಸಾಮಾನ್ಯ ಕಾಯಿಲೆಗಳಿಗೆ ಸುಲಭ ಚಿಕಿತ್ಸೆಗಳು ಯೋಗದ ಮುಖಾಂತರ ಇರಬಹುದು ಅಥವಾ ನಮ್ಮ ಜೀವನದ ಕ್ರಮಗಳ ಮುಖಾಂತರ ಇರಬಹುದು, ಅದರ ಬಗ್ಗೆ ಅವರು ಉಪನ್ಯಾಸವನ್ನು ಮಾಡಲಿಕ್ಕಿದ್ದಾರೆ. ಈ ಸಂದರ್ಭ ಪ್ರಣವ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಪ್ರಸಾದ್, ಪೊಳಲಿ ನಿತ್ಯಾನಂದ ಮತ್ತಿತರರು ಉಪಸ್ಥಿತರಿದ್ದರು.